ಕೈಬಿಡುವಂತೆ ಕುಡುಚಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ರಾಯಬಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ವಕ್ಫ್ ಮಸೂದೆಯನ್ನು ತಿದ್ದುಪಡಿ ಖಂಡಿಸಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ವಕ್ಫ್ ಮಸೂದೆ ತಿದ್ದುಪಡಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಇದು ಮುಸ್ಲಿಂ ಸಮುದಾಯದ ಹಕ್ಕನ್ನು ನಾಶಪಡಿಸುತ್ತದೆ ಎಂದು ಆರೋಪಿಸಿ ಕುಡುಚಿ ಪಟ್ಟಣದ ಕರ್ನಾಟಕ ವೃತ್ತದಿಂದ ಪಟ್ಟಣದ ಉಪ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ಉದ್ದಕ್ಕೂ ಎಸ್ಡಿಪಿಐ ಜಿಂದಾಬಾದ್, ಬಿಜೆಪಿ, ಆರ್ಎಸ್ಎಸ್ ಹಾಗೂ ಬಜರಂಗದಳ ಮುರಾದಾಬಾದ್ ಎಂಬ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಾವು ವಕ್ಫ್ ಆಸ್ತಿಯನ್ನ ಕಳ್ಳರ ಕೈಯಲ್ಲಿ ಕೊಡೋಲ್ಲ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ವಕ್ಫ್ ಬಡವರ, ಅನಾಥರ ಮತ್ತು ವಿಧವೆಯರಿಗೆ ಆಸರೆಯಾಗಿದೆ, ದಬ್ಬಾಳಿಕೆಯಿಂದ ನಮ್ಮ ಆಸ್ತಿ ಕಸಿಯಲು ಪ್ರಯತ್ನ ನಡೆದಿದೆ, ಸರ್ಕಾರಕ್ಕೆ ನಾಚಿಕೆಯಾಗಬೇಕು, ವಕ್ಫ್ ಮಂಡಳಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲೆಂಬ ನಾಮಫಲಕಗಳನ್ನು ಹಿಡಿದು ಕುಡುಚಿ ಪಟ್ಟಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. हम दर्गा बचाने निकले हैं, हमारे साथ चलो, हम खानकाहें बचाने निकले हैं, जिंदाबाद जिंदाबाद एसडीपीआई जिंदाबाद, हम वक्त बचाने निकले हैं, हम वक्त बचाने निकले हैं, हम निकले हैं।